ನಮಸ್ಕಾರ. ಇದು ಆರೋಗ್ಯ ಮಂಥನ ಕಾರ್ಯಕ್ರಮ. ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಸಮರ್ಪಣೆ ಮಾಡುವಂಥ ಆರೋಗ್ಯ ಮಂಥನ. ಈ ದಿವಸ ನಾವು ಚರ್ಮ ಸಂಬಂಧಿ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು ಮತ್ತು ಈ ನಿಟ್ಟಿನಲ್ಲಿ ಬೇಕಾದ ಜಾಗೃತಿ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಾಜೇಶ್ವರಿ ಕಾರ್ತಿಕ್ ಅವರಿದ್ದಾರೆ. ನಾನು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ತೆ. ಎಸ್, ಡಾಕ್ಟರ್ ರಾಜೇಶ್ವರಿ ಕಾರ್ತಿಕ್ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪಂಚಕರ್ಮ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ಈ ಒಂದು ಚರ್ಮದ ಸಂಬಂಧಿ ಸಮಸ್ಯೆಗಳು ಮತ್ತು ಅದಕ್ಕೆ ಬೇಕಾದ ಪರಿಹಾರಗಳು, ಆಯುರ್ವೇದ ಶಾಸ್ತ್ರ ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಪ್ರಕಾರ ಏನೆಲ್ಲ ಅದಕ್ಕೆ ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕಾಗಿದೆ, ಅದರ ಗುಣಲಕ್ಷಣಗಳೇನು, ಎಲ್ಲ ವಿಚಾರವಾಗಿ ಇವತ್ತು ಮಾತಾಡಲಿಕ್ಕಿದ್ದಾರೆ. ಎಸ್, ನಾನು ಡಾಕ್ಟ್ರೆ ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥ ಒಂದು ಪ್ರಶ್ನೆ, ಜನರಿಗೆ ಕೂಡ ಯಾವತ್ತದು ಕಾಡುವಂಥ ಪ್ರಶ್ನೆ, ಈ ಚರ್ಮದ ತುರಿಕೆ ಇರ್ಬೋದು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು, ತ್ವಚೆಯದು ಯಾವುದೇ ರೀತಿಯ ಸಮಸ್ಯೆಗಳು ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಹೌದು, ಈಗ ಯಾವುದೇ ರೋಗ ಆದ್ರೂ ಸಹಜ, ಅದು ಮನುಷ್ಯನಿಗೆ ಒಂದು ಬಂದ ಕೂಡಲೇ ಇದು ನಂಗೆ ಯಾಕೆ ಬಂತಪ್ಪ ಅಂತ ಅವ್ರು ತಿಳ್ಕೊಳ್ಳಿಕ್ಕೆ ಒಂದು ಉತ್ಸುಕರಾಗ್ತಾರೆ. ಇಲ್ಲಿ ಈಗ ಆಯುರ್ವೇದದಲ್ಲಿ ಈ ಚರ್ಮ ಸಂಬಂಧಿ ಕಾಯಿಲೆಯ ಬಗ್ಗೆ ತುಂಬಾ ವಿಸ್ತಾರವಾಗಿ ಅದನ್ನ ವಿಶ್ಲೇಷಿಸಿದ್ದಾರೆ. ನಮ್ಮ ಆಯುರ್ವೇದದಲ್ಲಿ ಅದನ್ನ ಕುಷ್ಠ ರೋಗ ಅಂತ ಹೇಳ್ತೇವೆ. ಅಂದ್ರೆ ಈಗ ಜನರಿಗೆ ಕುಷ್ಠ ಅಂದ ಕೂಡಲೇ ಗಾಬರಿ ಆಗ್ಬೋದು, ಆದ್ರೆ ಅದು ಲೆಪ್ರಸಿ ಅಲ್ಲ. ಲೆಪ್ರಸಿ ಮಾತ್ರ ಅಲ್ಲ, ಇದನ್ನ ಗಮನಿಸಬೇಕು. ಚರ್ಮದ ಸಮಸ್ಯೆ ಅಲ್ಲ. ಹೌದು, ಅಂದ್ರೆ ಆಯುರ್ವೇದದಲ್ಲಿ ಕುಷ್ಠರೋಗ ಅಂತ ಹೇಳೋದ್ರಲ್ಲಿ ಹಲವಾರು ಚರ್ಮ ಸಂಬಂಧಿ ಕಾಯಿಲೆಗಳನ್ನ ಅದರಲ್ಲಿ ಕ್ಲಬ್ ಮಾಡಿ ಸಮಗ್ರವಾಗಿ ನೀವು ಅದನ್ನು ಕುಷ್ಠ ಅಂತ ಹೇಳ್ತಾರೆ. ಕುಷ್ಠ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕ್ಷುದ್ರ ರೋಗ ಅಂತಾನು ಇದೆ. ಅಂದ್ರೆ ಅದು ಶರೀರದ ಕೆಲವು ಭಾಗಗಳಲ್ಲಿ ಮಾತ್ರ ಬರುವಂತ ರೋಗಗಳು, ಹಲವಾರು ರೋಗಗಳನ್ನ ಅದರಲ್ಲಿ ಹೇಳಿದ್ದಾರೆ. ಇದು ಪ್ರಧಾನವಾಗಿ ಆಯುರ್ವೇದದಲ್ಲಿ ಒಂದು ರಕ್ತಧಾತು ದೃಷ್ಟಿಯಿಂದ ಬರುವಂತ ಕಾಯಿಲೆ ಅಂತಾನು ಹೇಳ್ತಾರೆ. ಅಂದ್ರೆ ನಮ್ಮ ಶರೀರದ ರಕ್ತ ದೃಷ್ಟಿ ಆದಾಗ ನಮ್ಗೆ ಚರ್ಮ ಸಂಬಂಧಿ ಕಾಯಿಲೆಗಳು ಬರಬಹುದು ಅನ್ನೋದು ಒಂದು ಅಂಶ. ಇನ್ನೊಂದು ಇದನ್ನ ಕ್ಲೇದಜನ್ಯ ವ್ಯಾಧಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಅಂದ್ರೆ ಈಗ ನಮ್ಮ ಶರೀರದಲ್ಲಿರುವಂತ ಕ್ಲೇದಾಂಶಗಳು, ನೀರಿನ ಅಂಶಗಳು, ಅದು ಕೂಡ ದೂಷಣೆಗೊಳಗಾದಾಗ ಅದು ಸ್ರಾವದ ರೂಪದಲ್ಲೋ ಇನ್ಯಾವುದೋ ತರದಲ್ಲೋ ಚರ್ಮದಿಂದ ಕೂಡ ಅದು ಬರಬಹುದು. ಬಹುಪಾಲು ನೀರೇ ಇದೆ. ಹೌದು, ಒಂದು ಕ್ಲೇದ ಸಂಬಂಧಿ ಕಾಯಿಲೆ ಕೂಡ ಹೌದು ಚರ್ಮದ್ದು. ಹಾಗಾಗಿ ಇನ್ನು ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಇದು ಚರ್ಮದ ಅಂದ್ರೆ ನೀವು ಯಾಕಾಗಿ ಬರುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಒಂದು ರಕ್ತದ್ದು ದೋಷ ಅಥವಾ ನಾವು ಜನಸಾಮಾನ್ಯರು ಮಾತನಾಡೋ ಭಾಷೆಯಲ್ಲಿ ಹೇಳಿದ್ರೆ ದೋಷ, ರಕ್ತದೊಳಗಿನ ದೋಷ ಮತ್ತು ಹಾಳಾದ ನೆತ್ತರು ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅವರು. ಮತ್ತೊಂದು ನೀವು ನೀರು ಅಂತ ಕೂಡ ಹೇಳ್ತೀರಿ, ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ದೇಹದಲ್ಲಿರುವಂತ. ಹೌದು, ಅಂದ್ರೆ ಕ್ಲೇದದ ಅಂಶ ಅಂತ ಹೇಳಿದ್ದು ನಾನು. ಅದ್ರಲ್ಲಿ ಹೇಗೆ ಅಂತಂದ್ರೆ, ಈಗ ಕಾರಣ ಅಂತ ತಗೊಂಡ್ರೆ ಈಗ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅಂದ್ರೆ ಕಲುಷಿತವಾದ ನೀರು, ಕಲುಷಿತವಾದಂತಹ ಆಹಾರಗಳು ಎಲ್ಲ ತಗೊಳ್ಳೋದ್ರಿಂದ ಅದು ಚರ್ಮದ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಈಗ ಡಾಕ್ಟರ್, ಎಸ್ ಒಬ್ಬ ವ್ಯಕ್ತಿಗೆ ಈ ಒಂದು ಚರ್ಮದ ಸಮಸ್ಯೆ ಕಾಡುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಏನು ಗುಣಲಕ್ಷಣಗಳು ಅವನ ಮೈಯಲ್ಲಿ ಕಾಣಿಸಿಕೊಳ್ಳುತ್ತೆ? ಗುಣಲಕ್ಷಣಗಳು ಅಂತಂದ್ರೆ ಈಗ ಅದು ಅವರು ಮುನ್ಸೂಚನೆಯ ಸ್ವರೂಪದಲ್ಲಿ. ಹೌದು, ಅಂದ್ರೆ ಅದು ಅವರು ಯಾವ ಕಾರಣದಿಂದಾಗಿ ಬಂದಿರಬಹುದು ಅದರ ಮೇಲೆ ಕೂಡ ಆಗತ್ತೆ. ಈಗ ಗುಣಲಕ್ಷಣಗಳು ಅಂತಂದ್ರೆ ಕೆಲವರಿಗೆ ಚರ್ಮ ತೀರಾ ಡ್ರೈ, ಒಣ ಅಂತ ಅನ್ಸ್ಬಿಡೋದು, ಅಥವಾ ವಿಪರೀತವಾಗಿ ಚರ್ಮದಲ್ಲಿ ಆ ಮಾಯಿಸ್ಟ್ನೆಸ್ ಅಥವಾ ತೇವಾಂಶ ಜಾಸ್ತಿ ಇರುವಂತದ್ದು, ತುರಿಕೆ ಜಾಸ್ತಿ ಬರುತ್ತೆ, ಪದೇ ಪದೇ ತುರಿಕೆಯ ಅನುಭವ ಆಗುವಂಥದ್ದು, ಅಥವಾ ವಿಪರೀತವಾದ ದಾಹ, ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಉರಿ ಜಾಸ್ತಿ ಬರುವಂಥದ್ದು. ಕೆಲವೊಮ್ಮೆ ಅಧಿಕವಾಗಿ ಅವ್ರಿಗೆ ಬೆವರು ಅತಿಯಾಗಿ ಅನಿಸುತ್ತೆ, ಕೆಲವೊಮ್ಮೆ ಬೆವರೇ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಈ ತರ ಒಂದಕ್ಕೊಂದು ವಿರುದ್ಧವಾದ ಇದು ಪದೇ ಪದೇ ಕಾಡ್ತಾ ಇದ್ರೆ ಅಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಇರಬಹುದು ಅಂತ ಅನ್ಸುತ್ತೆ. ಇನ್ನೊಂದೇನಂತಂದ್ರೆ, ಕೆಲವು ಗಾಯಗಳು ಬಂದಿರುವಂತದ್ದು, ಈಗ ಒಂದು ಗಾಯ ನಮ್ಗೀಗ ಒಂದು ಶರೀರದಲ್ಲಿ ಒಂದು ಗಾಯ ಆದ್ರೆ ಅದು ಇಂತಿಷ್ಟು ಸಮಯದೊಳಗೆ ನಾರ್ಮಲ್ ಆಗಿ ಅದು ವಾಸಿ ಆಗುತ್ತೆ, ತಾನೇ ಆಗಿ ವಾಸಿ ಆಗತ್ತೆ. ಆಗ್ಲಿಲ್ಲ ಅಂತಾದ್ರೆ, ಅದು ತುಂಬಾ ಸಮಯ ತಗೊಳ್ತಾ ಇದೆ ಅಂತಾದ್ರೆ ಅಲ್ಲಿ ನಾವು ಒಂದು
ಮಧುಮೇಹ, ಇನ್ನೊಂದು ಚರ್ಮ ಸಂಬಂಧಿ ಕಾಯಿಲೆ, ಇದೆರಡನ್ನ ನಾವು ಸಾಮಾನ್ಯವಾಗಿ ಗಮನಿಸಬೇಕು. ಯಾವುದಾದ್ರೂ ಏನು ಗಾಯಗಳಾದಾಗ ಅದು ಏನು ತನ್ನಿಂದ ತಾನೇ ಆಗಿ ಅದು ಗುಣ ಅಥವಾ ಉಪಶಮನ ಆಗದಿದ್ದರೆ ಒಂದು ಡಯಾಬಿಟಿಕ್ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದೇ. ನೀವು ಹೇಳುವಂತದ್ದು ಚರ್ಮ ಸಂಬಂಧಿ ಕೂಡ ಏನೋ ಒಂದು ಕಾಯಿಲೆ ಕೂಡ ಆಗಿರುವ ಸಾಧ್ಯತೆ ಮುನ್ಸೂಚನೆ ಅಂತ. ಈಗ ಇನ್ ಪರ್ಟಿಕ್ಯುಲರ್ ಆಗಿ ನೀವು ಒಂದೊಂದು ಚರ್ಮದ ಏನು ಸಮಸ್ಯೆಗಳು ಅಥವಾ ಏನು ನಾವು ಚರ್ಮದ ರೋಗ ಅಂತ ಹೇಳ್ತೇವೆ ಅಥವಾ ಕಾಯಿಲೆ ಅಂತ ಹೇಳ್ತೇವೆ, ಅದರ ಪರ್ಟಿಕ್ಯುಲರ್ ಗುಣಲಕ್ಷಣಗಳನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ಅದೀಗ ಯಾವ ಕಾಯಿಲೆ ಅನ್ನೋದ್ರ ಮೇಲೆ ಇರುತ್ತೆ. ಈಗ ಅದರಲ್ಲಿ ಹಲವಾರು ವಿಧಗಳಿದೆ. ಸಾಮಾನ್ಯವಾಗಿ ನಮ್ಮ ಸರ್ವೇ ಸಾಮಾನ್ಯವಾಗಿ ಕಾಣಿಸುವಂತ ಕೆಲವಾರು ಚರ್ಮ ರೋಗಗಳ ಬಗ್ಗೆ ಹೇಳ್ತೇನೆ. ಈಗ ಜನಸಾಮಾನ್ಯರು ಹಾಗೆ ಪದೇ ಪದೇ ಕಾಡ್ತಾ ಇರುವಂತಹ ವಿಚಾರಗಳ ಬಗ್ಗೆ ಈಗ ಜನಸಾಮಾನ್ಯರು ಕೇಳಿರ್ತಾರೆ. ಅಂದ್ರೆ ಈಗ ಸೋರಿಯಾಸಿಸ್ ಅನ್ನೋ ಒಂದು ಅನ್ನೋದು ಬಾರಿ ಏನು ತುಂಬಾ ಮಂದಿಯಲ್ಲಿ ಆತಂಕ ಮತ್ತು ತುಂಬಾ ಮಂದಿ ಗೊತ್ತಿರುವಂತ ವಿಚಾರನೆ. ಹೌದು ಹೌದು. ಅದರಲ್ಲಿ ಏನಾಗತ್ತೆ ಅಂತಂದ್ರೆ ನಮ್ಮ ಚರ್ಮ ಅನ್ನೋದು ಸ್ವಾಭಾವಿಕವಾಗಿ ಒಂದು 28 ದಿನ, ಸುಮಾರು 28ರಿಂದ 30 ದಿನದ ಒಳಗೆ ಹೊಸ ಚರ್ಮದ ಆವಿಷ್ಕಾರ ಆಗ್ತಾ ಇರುತ್ತೆ ನಮ್ಮ ಶರೀರದಲ್ಲಿ. ಆದ್ರೆ ಈ ಸೋರಿಯಾಸಿಸ್ ಅಂತ ಅನ್ನೋದ್ರಲ್ಲಿ 2ರಿಂದ 3 ದಿವಸಕ್ಕೇನೆ ಚರ್ಮದ ಹೊಸ ಪದರ ಬಂದ್ಬಿಡುತ್ತೆ. ಅಂದ್ರೆ ಆ ತರ ಆಗಿ ಒಂದು ದಪ್ಪವಾದ ಚರ್ಮದ ಪದರ ಬಂದು ಆ ಚರ್ಮದ ಪದರನೇ ಬಿಳಿ ಬಿಳಿಯಾಗಿ ಪುಡಿ ಪುಡಿಯಾಗಿ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ವಿಪರೀತ ತುರಿಕೆನೂ ಇರಬಹುದು, ಕೆಲವರಿಗೆ ಉರಿಯ ಅನುಭವ ಆಗುತ್ತೆ. ಸಾಮಾನ್ಯವಾಗಿ ಅದು ಈ ಕೆಲವೊಂದು ಏರಿಯಾದಲ್ಲಿ ಸ್ಪೆಸಿಫಿಕ್ ಆಗಿ ಅದು ಕಾಣಿಸಿಕೊಳ್ಳುತ್ತೆ. ಅದನ್ನ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಅದು ಒಂದು ರೀತಿಯ ದೀರ್ಘವಾದ ಕಾಯಿಲೆ. ಅದಕ್ಕೆ ಆಯುರ್ವೇದದಲ್ಲಿ ಉತ್ತಮವಾದ ಪರಿಹಾರ ಇದೆ. ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಉತ್ತಮವಾದಂತ ಉಪಶಮನ ಅಥವಾ ಏನು ಗುಣಮುಖವಾಗುವಂತ ವ್ಯವಸ್ಥೆ ಇದೆ ಅಂತ ನೀವು ಹೇಳ್ತೀರಿ. ಹೌದು. ಇನ್ನು ಎಕ್ಸಿಮಾ ಅಂತ ಕೇಳಿರಬಹುದು, ಇಸುಬು ಅಂತ ಹೇಳ್ತಾರೆ. ಅದು ಕೂಡ ಸಾಮಾನ್ಯವಾಗಿ ಹೆಚ್ಚಿನ ಜನರನ್ನ ಕಾಡ್ತಾ ಇರುವಂತ ಸಮಸ್ಯೆ. ಅದು ಸ್ವಾಭಾವಿಕವಾಗಿ ಹೆಚ್ಚಾಗಿ ಕಾಲಿನ ಅಂದ್ರೆ ಪಾದ ಮತ್ತೆ ಮೊಣಗಂಟಿನ ಮಧ್ಯಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ವಿಪರೀತ ತುರಿಕೆ ಇರುತ್ತೆ. ಕೆಲವೊಬ್ಬರಿಗೆ ಸ್ರಾವ ಕೂಡ ಇರಬಹುದು, ಅಂದ್ರೆ ಡಿಸ್ಚಾರ್ಜ್ ಇರೋ ಚಾನ್ಸಸ್ ಇರುತ್ತೆ. ಅದರಲ್ಲಿ 2 ವಿಧ ಕೂಡ ಬರುತ್ತೆ. ಹಾಗಾಗಿ ಈ ಎಕ್ಸಿಮಾ ಅನ್ನೋದು ಇನ್ನೊಂದು ಸ್ವಾಭಾವಿಕವಾಗಿ ಹೆಚ್ಚಾಗಿ ಕಾಣಿಸುವಂತ ಚರ್ಮ ಸಂಬಂಧಿ ಕಾಯಿಲೆ. ನಾನೊಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ನಾವು ಉಳಿದ ವಿಚಾರಗಳನ್ನು ಮಾತಾಡುವ. ಈಗೊಂದು ಸಣ್ಣ ಬ್ರೇಕ್. ಆರೋಗ್ಯ ಮಂಥನ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತಾ ಇದ್ದೇವೆ. ಡಾಕ್ಟರ್ ರಾಜೇಶ್ವರಿ ಕಾರ್ತಿಕ್ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪಂಚಕರ್ಮ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರೋರು. ಅವರು ಇವತ್ತು ಬಹುಮುಖ್ಯವಾಗಿ ಏನು ಚರ್ಮ ಸಂಬಂಧಿ ಕಾಯಿಲೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನಾವು ಬ್ರೇಕಿಗಿಂತ ಮೊದಲು ಮಾತನಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಸೋರಿಯಾಸಿಸ್ ಬಗ್ಗೆ ಮಾತಾಡಿದರು, ಇಸುಬು ಬಗ್ಗೆ ಮಾತಾಡಿದರು. ಮುಂದುವರಿಸಿ ಡಾಕ್ಟರ್. ಇನ್ನು ಕೆಲವರಲ್ಲಿ ಈಗ ಇತ್ತೀಚೆಗೆ ಹೆಚ್ಚಿನ ಜನರಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ, ಈ ಆರ್ಟಿಕೇರಿಯಾ ಅನ್ನುವಂಥ ಒಂದು ಸಮಸ್ಯೆ. ಇದು ಏನು ಅಂತಂದ್ರೆ ಈ ಶೀತ ಗಾಳಿಗೆ ಅಥವಾ ಚಳಿಯಾದ ಪ್ರದೇಶಗಳಲ್ಲಿ, ಚಳಿಯಾದ ವಾತಾವರಣಕ್ಕೆ ಅಥವಾ ಶೀತ ಗಾಳಿಗೆ ಮೈ ಒಡ್ಡಿದಾಗ ಆಗುವಂತ, ಅದು ಒಂದು ರೀತಿಯ ಚಕ್ರಾಕಾರದಲ್ಲಿ ಆಗುವಂತ ಚರ್ಮದ ಒಂದು ಲೀಷನ್. ಅದು ಏನಾಗತ್ತಂದ್ರೆ ಒಂದ್ಸಲ ಕಾಣಿಸ್ಕೊಳ್ಳತ್ತೆ, ಮತ್ತೆ ತಕ್ಷಣ ಕಾಣಿಸ್ಕೊಳ್ಳೋದೇನು ಇರಬಹುದು, ಆ ತರ ಆಗತ್ತೆ. ಅದು ಇಡೀ ದೇಹದಲ್ಲಿ ಬರುತ್ತೆ, ತುರಿಕೆ ಇರುತ್ತೆ, ವಿಪರೀತ ತುರಿಕೆ ಬರುತ್ತೆ ಅವರಿಗೆ. ಅಂದ್ರೆ ಈ ತರವಾಗಿ ಕೆಲವರಿಗೆ ಅಂತ ಸಮಸ್ಯೆ ಕೂಡ ಇರಬಹುದು. ಇದು ಹೆಚ್ಚಾಗಿ ಚಳಿಗಾಲದಲ್ಲಿ ಶೀತಕ್ಕೆ ಮೈಯನ್ನು ನೋಡಿಕೊಂಡಾಗ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತದ್ದು. ಅದು ಏನು ದೀರ್ಘಾವಧಿಯಾಗಿ ಬರುತ್ತಾ? ಹೌದು, ಅಂದ್ರೆ ಕೆಲವರಿಗೆ ಸುಮಾರು ವರ್ಷಗಟ್ಟಲೆಯಿಂದನೂ ಇರಬಹುದು, ಇಲ್ಲ ಕೆಲವರಿಗೆ ಇತ್ತೀಚೆಗೆ ಕಾಣಿಸ್ಕೊಂಡದ್ದಾಗಿರ್ಲಬಹುದು. ಇದನ್ನ ಕೂಡ ಆಯುರ್ವೇದದಲ್ಲಿ ಇದನ್ನ ಅಂದ್ರೆ ಶೀತಪಿತ್ತ ಉದರ್ಧ ಅನ್ನುವಂತ ಕಾಯಿಲೆಯ ಒಳಗೆ ಇದು ಒಳಪಡುತ್ತೆ. ಇದಕ್ಕೂ ನಾವು ಆಯುರ್ವೇದದಲ್ಲಿ ಉತ್ತಮವಾದ ಚಿಕಿತ್ಸೆ ಇದೆ. ಬೇರೆ ಬೇರೆ ಇದಲ್ಲದೆ ಇನ್ನು ಅಂದ್ರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಈಗ ಚರ್ಮದ್ದು ಅಂತಂದ್ರೆ ಸುಮಾರು ಹಲವಾರು ಇದೆ. ಅದರಲ್ಲಿ ಈಗ ಕೆಲವರಿಗೆ ಈ ವೆಬ್ ಸ್ಪೇಸಸ್ ಅಂತ ಹೇಳ್ತೇವೆ ನಾವು, ಈ ಬೆರಳುಗಳ ಮಧ್ಯೆ ಅಲ್ಲಿ ವಿಪರೀತ ತುರಿಕೆ ಬಂದು ಅಂದ್ರೆ ಅದು ಸ್ಕೇಬಿಸ್ ಆಗಿರ್ಲೂಬಹುದು. ಹಾಗಾಗಿ ಆ ತರದ ಸಮಸ್ಯೆ ಇದೆ ಅಂತ ಆದ್ರೆ ಅದನ್ನ ಅವ್ರ ತಕ್ಷಣ ವೈದ್ಯರಿಗೆ ತೋರಿಸ್ಬೇಕು. ಅಲ್ಲಿ
ತಕ್ಷಣವಾದ ಚಿಕಿತ್ಸೆ ಅಗತ್ಯ ಇದೆ. ಹಾಗಾಗಿ ಸ್ಕೇಬಿಸ್ ಕೂಡ ಒಂದು ಚರ್ಮ ಕಾಯಿಲೆ. ಕೆಲವೊಂದು ಪ್ರದೇಶಗಳಲ್ಲಿ ಇರೋ ಜನರು ಅದನ್ನು ಕೂಡ ಕಾಣಬಹುದು. ಇದಲ್ಲದೆ ಈ ಬಿಳಿ ಇದೊಂದು ಮಚ್ಚೆ ತರ ಬೀಳುತ್ತೆ, ಹೌದು, ಅಲರ್ಜಿ ಆದಾಗ ಅಂತ ಹೇಳ್ತಾರೆ, ಅಥವಾ ಸುಬ್ಬ ಅಂತ ಹೇಳ್ತಾರೆ, ತೊನ್ನು ಅಂತಾನು ಹೇಳ್ತಾರೆ ಅದಕ್ಕೆ. ಅದು ಕೆಲವರಿಗೆ ಹೇಗೆ ಅಂದ್ರೆ ಹುಟ್ಟಿನಿಂದಲೇ ಇರೋದು ಕೂಡ ಇರುತ್ತೆ. ಅದಕ್ಕೆ ಕಾರಣಗಳು ಹಲವಾರಿದೆ. ಈಗ ಹುಟ್ಟಿನಿಂದಲೇ ಇರೋದು ಇರಬಹುದು, ಅಥವಾ ಕೆಲವರಿಗೆ ಕ್ರಮೇಣವಾಗಿ ಬಂದದ್ದು, ಅದು ಎಷ್ಟು ಸಮಯದಿಂದ ಇದೆ, ಎಷ್ಟು ಸ್ಪ್ರೆಡ್ ಆಗಿದೆ ದೇಹದಲ್ಲಿ ಅನ್ನೋದನ್ನ ನೋಡಿಕೊಂಡು ಚಿಕಿತ್ಸೆ ಕೊಡಬೇಕಾಗ್ತದೆ. ಅದಲ್ಲದೆ ಸುಮ್ಮನೆ ಕೆಲವರಿಗೆ ಏನೋ ಬೇರೆಯವರ ಬಟ್ಟೆ ಹಾಕಿಕೊಂಡ ಕಾರಣಕ್ಕಾಗಿ ಬರುವಂತ ಒಂದು ಬಿಳಿ ಮಚ್ಚೆ ಅಂತದಲ್ಲ, ಸ್ವಲ್ಪ ಸಮಯದಲ್ಲಿ ಹೋಗುತ್ತೆ ಅದು. ಹೌದು, ಅಂದ್ರೆ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಅಲರ್ಜಿ ಅದು ಇನ್ನೊಬ್ಬರ ಸಂಪರ್ಕಕ್ಕೆ ಯಾವ್ದಾದ್ರು ಅಲರ್ಜೆನ್ಸ್, ಈಗ ಯಾವುದೇ ಅಲರ್ಜೆನ್ಸ್ ಇರ್ಬೋದು. ಕೆಲವರಿಗೆ ಕೆಲವೊಂದು ಸಾಬೂನುಗಳಾಗಿ ಬರಲ್ಲ, ಕೆಲವರಿಗೆ ಕೆಲವೊಂದು ವಸ್ತುಗಳು, ಅಂದ್ರೆ ಈಗ ಇತ್ತೀಚೆಗೆ ಎಲ್ಲ ಈಗ ಮೇಕಪ್ ಸಾಮಗ್ರಿಗಳು ಅತಿಯಾದ ಬಳಕೆಯಿಂದ, ಹೌದು, ಅದನ್ನ ನೋಡ್ಬೇಕಾಗ್ತದೆ. ಅದು ನಮ್ಮ ದೇಹಕ್ಕೆ ಅದು ಅಲರ್ಜನ್ ಆಗಿ ಒಳಪಡ್ತದೆ ಅಂತ ಆದ್ರೆ ಅವರಿಗೆ ಅದರಿಂದಾಗಿ ಚರ್ಮ ಸಮಸ್ಯೆ ಕೂಡ ಬಂದಿರಬಹುದು. ಈಗ ಈ ಋತುಮಾನ ಬದಲಾವಣೆಯಿಂದ, ಸೀಸನ್ ಚೇಂಜ್ ಆಗೋ ಟೈಮಲ್ಲಿ ಏನಾದರೂ ಬರುವಂತದ್ದು, ಅಥವಾ ಅದು ಮತ್ತು ನಮ್ಮ ಏನು ಈ ಚರ್ಮದ ಸಮಸ್ಯೆ ಏನಾದರೂ ಕನೆಕ್ಟೆಡ್ ಆಗಿ ಉಂಟಾ? ಹೌದು, ಇದು ಖಂಡಿತ. ಯಾಕಂದ್ರೆ ಋತುಮಾನದ ಸಮಸ್ಯೆಗೂ ಚರ್ಮ ಸಂಬಂಧಿಗೂ ಲಿಂಕ್ ಇದ್ದೇ ಇದೆ ಯಾವಾಗ್ಲೂ. ಯಾಕೆ ಅಂತಂದ್ರೆ ಈಗ ನಮ್ಮ ಚರ್ಮ ಸಂಬಂಧಿ ಕಾಯಿಲೆಗಳು ಅಂತ ಅಂದಾಗ ಅದರಲ್ಲಿ ನಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಇರ್ಬೋದು, ಸ್ವೇದ ಗ್ರಂಥಿಗಳು ಎಲ್ಲಾನು ಒಳಪಡುತ್ತೆ. ಈಗ ಶರೀರದ ತಾಪಮಾನದ ರೆಗ್ಯುಲೇಷನ್ ಅನ್ನು, ಅಂದ್ರೆ ಶರೀರದ ತಾಪಮಾನವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸ ನಮ್ಮ ಚರ್ಮದ್ದು. ಹಾಗಾಗಿ ಹವಾಮಾನದಲ್ಲಿ ಯಾವುದೇ ರೀತಿಯಾದ ತಾಪಮಾನದ ವ್ಯತ್ಯಾಸ ಆದ್ರೆ ಅದು ಚರ್ಮದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇನ್ನು ಏನಂತಂದ್ರೆ ನಾವು ಸಾಮಾನ್ಯವಾಗಿ ಈ 2 ಋತುಗಳು ಬದಲಾವಣೆ ಆಗಿ, ಒಂದು ಋತು ಬದಲಾವಣೆ ಆಗಿ ಇನ್ನೊಂದು ಋತುವಿಗೆ ಬರುವ ಮಧ್ಯಕಾಲಕ್ಕೆ ಋತು ಸಂಧಿ ಅಂತ ಹೇಳ್ತೇವೆ. ಆ ಕಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಕಾಣಿಸುತ್ತೆ. ಹೆಚ್ಚಾಗಿ ಈಗ ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಶುರುವಾಗುವ ಆ ಗ್ಯಾಪ್ ಅಲ್ಲಿ, ಅಥವಾ ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ, ಅಂದ್ರೆ ಚಳಿ ಇದ್ದದ್ದು ಸಡನ್ ಆಗಿ ನಮ್ಗೆ ತಾಪಮಾನ ಜಾಸ್ತಿ ಆಗ್ಬಿಡತ್ತಲ್ಲ, ಆ ತರ ಟೆಂಪರೇಚರ್ ವ್ಯತ್ಯಾಸ ಬರುವಂತ ಸಮಯದಲ್ಲಿ ಆಹಾರದಲ್ಲಿ ನಾವು ಅದಕ್ಕೆ ಅನುಗುಣವಾಗಿ ಆಹಾರ ತಗೊಳ್ಬೇಕಾಗ್ತದೆ. ಇದನ್ನ ಆಯುರ್ವೇದದಲ್ಲಿ ತುಂಬಾ ಸುಂದರವಾಗಿ, ಅಂದ್ರೆ ಋತುಚರ್ಯ ಅಂತ ಹೇಳಿದ್ದಾರೆ. ಆಯಾ ಋತುಗೆ ಬೇಕಾದಂತ ಆಹಾರಗಳು ಮತ್ತು ಸಹಜವಾಗಿ ನಮಗೆ ಸಿಗುವಂತ ಆಹಾರಗಳನ್ನು ಸೇವಿಸಬೇಕು ಅಂತ. ಅಂದ್ರೆ ಈಗ ಕೆಲವೊಂದು ಋತುವಲ್ಲಿ ಇಂಥದ್ದನ್ನೇ ತಗೊಳ್ಳಿ, ಇಂಥದ್ದನ್ನ ತಗೊಳ್ಬೇಡಿ. ಈಗ ನಮ್ದೀಗ ಮಳೆಗಾಲ ತಗೊಂಡ್ರೆ, ಮಳೆಗಾಲದಲ್ಲಿ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಸ್ವಲ್ಪ ಹಸಿವೆ ಅನ್ನೋದು ನಮ್ಮ ಒಳಗಿರುವಂತದ್ದು ಇಲ್ಲ, ಜಠರಾಗ್ನಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಚಳಿಗಾಲದಲ್ಲಿ ಅದು ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ಅದು ಕಡಿಮೆ ಇರುವಂತ ಸಮಯದಲ್ಲಿ ನಾವು ಯಾವಾಗ್ಲೂ ಈಗ ಮೊಸರು ಇರ್ಬೋದು, ಅಥವಾ ಶೀತದ ಪದಾರ್ಥಗಳನ್ನೇ ಜಾಸ್ತಿ ಸೇವನೆ ಮಾಡುವಂಥದ್ದು. ನಮ್ಮ ಊಟದಲ್ಲಿ ಜೀರಿಗೆ, ಅರಿಶಿನ ಇಂಥದ್ರ ಬಳಕೆಯನ್ನ ನಾವು ಮಳೆಗಾಲದಲ್ಲೂ ಮಾಡ್ತಾನೆ ಇರಲ್ಲ ಅಂತ ಆದ್ರೆ ಯಾವಾಗ್ಲೂ ತಂಪಾದ ನೀರನ್ನೇ ಸೇವಿಸುವಂಥದ್ದು. ಕೆಲವರಿಗೆ ಅಂದ್ರೆ ರೆಫ್ರಿಜರೇಟೆಡ್ ನೀರು ಕುಡಿಯೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದನ್ನ ಎಲ್ಲಾ ಕಾಲದಲ್ಲೂ ಹಾಗೆ ಸತತವಾಗಿ ಮಾಡ್ತಾ ಹೋದಾಗ ಅದು ಚರ್ಮ ಸಂಬಂಧಿ ಕಾಯಿಲೆಗೂ ಕೂಡ ಕಾರಣ ಆಗುತ್ತೆ. ಈಗ ಡಾಕ್ಟರ್, ನೀವೀಗ ಅನೇಕ ಚರ್ಮ ಸಂಬಂಧಿ ಕಾಯಿಲೆಗಳನ್ನು ಹೇಳಿದ್ರಿ. ಇವಕ್ಕೆಲ್ಲ ಯಾವ ಸ್ವರೂಪದ ಚಿಕಿತ್ಸೆಗಳು, ಏನು ಪರಿಹಾರ, ಏನೇನು ಮಾಡಬೇಕು ಅಂತ? ಅಂದ್ರೆ ಈಗ ಚಿಕಿತ್ಸೆ ಅಂತ ಬಂದಾಗ ನಾವು ಆಯುರ್ವೇದದಲ್ಲಿ ಆಯುರ್ವೇದ ವೈದ್ಯರು ಯಾವ ದೋಷ ಆ ಶರೀರದಲ್ಲಿ, ಅಂದ್ರೆ ಆ ವ್ಯಕ್ತಿಗೆ ಈ ಕಾಯಿಲೆಯಲ್ಲಿ ಯಾವ ದೋಷ ಅಲ್ಲಿ ತೊಂದರೆ ಕೊಡ್ತಾ ಇರೋದು ಅಂತ ನೋಡ್ತೇವೆ. ಈಗ ನಾನು ಹೇಳ್ದೆ ಇದು ರಕ್ತ ದೃಷ್ಟಿಯಿಂದ ಬರುತ್ತೆ ಅಂತ, ಆದ್ರೆ ರಕ್ತ ಅಂತಂದ್ರೆ ನಮಗೆ ಆಯುರ್ವೇದದಲ್ಲಿ ದೋಷಗಳು 3 ಇರೋದು: ವಾತ, ಪಿತ್ತ, ಕಫ ಅಂತ. ಹಾಗಾಗಿ ಈ ವ್ಯಕ್ತಿಗೆ ಯಾವ ದೋಷದಿಂದಾಗಿ ಅಲ್ಲಿ ಸಮಸ್ಯೆ ಎದುರಾಗಿರೋದು ಅಂತ ನೋಡ್ಕೊಂಡು ಅದನ್ನ ನೋಡ್ಕೊಂಡು ನಾವು ಚಿಕಿತ್ಸೆ ಕೊಡ್ತೇವೆ. ಇನ್ನು ಚಿಕಿತ್ಸೆ ಅನ್ನೋದು ಅವನಿಗೆ ಎಷ್ಟು ಸಮಯದಿಂದ ಆ ವ್ಯಾಧಿ ಇದೆ ಅನ್ನೋದರ ಮೇಲೆ ಹೋಗುತ್ತೆ. ಆಯುರ್ವೇದದಲ್ಲಿ ಪ್ರಮುಖವಾಗಿ ನಾವು ಇದನ್ನ 3 ರೀತಿಯಲ್ಲಿ ಚಿಕಿತ್ಸೆ ಅಂತ ಮಾಡಬಹುದು. ಈಗ ಮೊದಲನೇದು ಏನಂತಂದ್ರೆ ನಿಧಾನ ಪರಿವರ್ಜನ ಅಂತ, ಅಂದ್ರೆ ಬಂದಿರೋ ಸಮಸ್ಯೆಗೆ ಏನು ಕಾರಣ ಅನ್ನೋದನ್ನ ನೋಡಿ ಆ ಕಾರಣನ ಅವರು ಬಿಟ್ಟು ಬಿಡಬೇಕು ಅನ್ನೋದು. ಈ ಕಾರಣದಲ್ಲಿ ತುಂಬಾ ಪಾಯಿಂಟ್ಸ್ ಇದೆ. ಅಂದ್ರೆ ಪ್ರಮುಖವಾಗಿ ಹೇಳ್ತಾರೆ,
ಈ ಚರ್ಮ ಸಂಬಂಧಿ ಕಾಯಿಲೆಗಳು ವಿರುದ್ಧಾಹಾರದಿಂದ ಬರುತ್ತೆ ಅಂತ. ಓಹೋ, ವಿರುದ್ಧವಾದಂತ ಪರಸ್ಪರ ವಿರುದ್ಧವಾದಂತ ಆಹಾರ ನಾವು ತಿಳ್ಕೊಳ್ಳುವಂತ ಆಹಾರದಲ್ಲಿ ಬಹುಶಃ ಒಂದು ಸ್ವೀಕಾರ ಮಾಡುವಂಥದ್ದು ಒಂದು ಆ ಟೈಮಲ್ಲಿ ಬಹುಶಃ ಸ್ವೀಕಾರ ಮಾಡಲಿಕ್ಕೆ ಅಂದ್ರೆ ಕೆಲವು ಕಾಂಬಿನೇಷನ್ ಗಳನ್ನ ನಾವು ಮಾಡಬಾರ್ದು ಅಂತ ಇದೆ. ಈಗ ಕೆಲವರಿಗೆ ಇತ್ತೀಚೆಗೆ ನಾನು ತುಂಬಾ ಜನರು ಹೇಳ್ತಾರೆ ಏನಂತಂದ್ರೆ ಬೆಳಿಗ್ಗೆ ತಿಂಡಿ ಏನ್ ತಿಂತೀರಾ ಅಂತ ಕೇಳಿದ್ರೆ ಕಾರ್ನ್ ಫ್ಲೇಕ್ಸ್ ಅನ್ನ ತಿಂತಾರೆ ಈಗಿನ ಜನರು. ಅಂದ್ರೆ ಕಾರ್ನ್ ಫ್ಲೇಕ್ಸ್ ಹಾಲಿನ ಜೊತೆ ಮಿಕ್ಸ್ ಮಾಡಿ ತಗೊಳ್ತಾರೆ. ಕಾರ್ನ್ ಫ್ಲೇಕ್ಸ್ ಅಲ್ಲಿ ಏನಿರುತ್ತೆ, ಅದು ಉಪ್ಪಿನ ಅಂಶನೂ ಇರುತ್ತೆ. ಹಾಗಾಗಿ ಉಪ್ಪು ಹಾಲು ಎರಡು ಒಟ್ಟಿಗೆ ತಗೊಳ್ಬಾರ್ದು. ಅದನ್ನ ಮ್ಯಾಚ್ ಆಗೋದಿಲ್ಲ. ಹೌದು. ಇನ್ನು ಹಾಲಿನ ಇದೇ ರೀತಿ ಹಾಲಿನ ಜೊತೆ ಹುಳಿಯಾದ ಅಂಶನ ತಗೊಳ್ಳೋದು. ಅಂದ್ರೆ ಕೆಲವರಿಗೆ ಈಗ ನಾವು ಅದನ್ನ ಅಷ್ಟು ಗಮನಿಸಿರಲ್ಲ. ಪಲಾವು ಸಲಾಡ್ ತಗೊಳ್ತೇವೆ ನಾವು. ಸಲಾಡ್ ಅಂತಂದ್ರೆ ಮೊಸರಿಂದ ಮಾಡಿರ್ತಾರೆ, ಅದ್ರ ಜೊತೆನೆ ಹಾಲು ಕುಡಿತಾರೆ. ಅಂದ್ರೆ ಎರಡನ್ನ ನೀವು ಯಾವಾಗ್ಲೂ ಅದನ್ನೇ ಮಾಡಿದ್ರೆ ಒಂದು ದಿವಸ ನಡೆಯುತ್ತೆ. ಅದೇ ಒಂದು ರೂಢಿ ಆದರೆ, ಹೌದು, ರೂಢಿ ಆದ್ರೆ ಅದು ಕ್ರಮೇಣ ನಮ್ಮ ದೇಹದಲ್ಲಿ ಒಂದಲ್ಲ ಒಂದು ಸಮಸ್ಯೆ, ಅದರಲ್ಲೂ ಪ್ರಮುಖವಾಗಿ ಚರ್ಮ ರೋಗಕ್ಕೆ ಅದು ಕಾರಣ ಆಗುತ್ತೆ. ವಿರುದ್ಧಾಹಾರ ಅಂತ. ಈಗ ಇದೇ ರೀತಿ ಇನ್ನೊಂದು ಏನಂತಂದ್ರೆ ಉಷ್ಣ ಶೀತ ಎರಡನ್ನು ಜೊತೆಯಲ್ಲಿ ತಗೊಳ್ಳೋದು. ಈಗ ಬಿಸಿ ಬಿಸಿಯಾದ ಗುಲಾಬ್ ಜಾಮೂನು ಅದ್ರ ಜೊತೆಗೆ ಐಸ್ ಕ್ರೀಮ್, ಅಂದ್ರೆ ಈಗಿನ ಇದರಲ್ಲಿ ಅದು ಟ್ರೆಂಡ್ ಅಂತ ಇದೆ. ಆದ್ರೆ ಅದು ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಅದೊಂದು ಸಮತೋಲಿತ ಆಹಾರ ಅಂತ ನಾವು ಆಲೋಚನೆ ಮಾಡೋದಿಲ್ಲ. ಹೌದು, ಖಂಡಿತ. ಅಂದ್ರೆ ಬಾಯಿಗೆ ರುಚಿ ಅಂತ ನಾವು ತಗೊಳ್ತೇವೆ, ಅದನ್ನ ಯಾವಾಗ್ಲೂ ತಗೊಂಡ್ರೆ ಅದು ಸಮಸ್ಯೆಯಾಗಿ ಕಾಡುತ್ತೆ. ಡಾಕ್ಟರ್, ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ. ಎಸ್ ವೀಕ್ಷಕರ, ಸಣ್ಣ ಒಂದು ವಿರಾಮ ತಗೊಳ್ತೇವೆ. ವಿರಾಮದ ನಂತರ ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಎಸ್, ಆರೋಗ್ಯ ಮಂಥನ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ್ದೇವೆ. ಡಾಕ್ಟರ್ ರಾಜೇಶ್ವರಿ ಕಾರ್ತಿಕ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಒಂದು ಚರ್ಮದ ಸಮಸ್ಯೆಗಳ ಬಗ್ಗೆ ಮತ್ತು ಅದಕ್ಕೆ ಬೇಕಾದಂಥ ಏನು ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ ಏನು ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಸ್ ಡಾಕ್ಟ್ರೆ, ಈಗಾಗಲೇ ನೀವು ಆ ಚಿಕಿತ್ಸೆ ವಿಚಾರವನ್ನು ಮಾತಾಡ್ತಾ ಇದ್ದೀರಿ. ಎಸ್, ಮುಂದುವರಿಸಿ ನೀವು. ಅದರಲ್ಲಿ ಈಗ ನಾನು ಹೇಳಿದೆ, ಫಸ್ಟ್ ಮೊದಲನೇದಾಗಿ ನಿಧಾನ ಪರಿವರ್ತನೆ ಅಂತ ಮಾಡ್ತೇವೆ ನಾವು. ಅಂದ್ರೆ ಯಾವ ಕಾರಣ ಅನ್ನೋದನ್ನ ನೋಡಿ ಅದನ್ನ ನೀವು ಮಾಡಬೇಡಿ ಅಂತ ಹೇಳ್ತೇವೆ. ಈಗ ಪ್ರಮುಖವಾಗಿ ಒಂದು ವೇಳೆ ಈ ರೀತಿಯಾಗಿ ಏನು ಮಿಸ್ಕಾಂಬಿನೇಷನ್ ಊಟ ಮಾಡ್ತಾ ಇದ್ರೆ ಅಲ್ಲಿಂದ ಆರಂಭ ಆಗುತ್ತೆ. ಹೌದು, ಆಹಾರದ್ದು. ಇನ್ನೊಂದು ಏನಂದ್ರೆ ನಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲೂ ಕೆಲವೊಂದು ಆಗ್ತಾ ಇರುತ್ತೆ ರೂಟೀನ್ ಲೈಫ್ ಅಲ್ಲಿ. ದಿನಚರಿ ಯಾವ ರೀತಿ ಇರುತ್ತೆ ಹೇಗೆ ಅಂತಂದ್ರೆ, ಈಗಿನವರು ಈಗ ಹೆಚ್ಚಾಗಿ ನಾವು ಆಫೀಸ್ ಅಲ್ಲಿ ಎಸಿ ಅಲ್ಲಿ ಕುತ್ಕೊಂಡಿದ್ರೆ ಬಿಸಿಲಿಗೆ ಒಂದು ಎಸಿಯಿಂದ ತಕ್ಷಣ ಹೊರಗಡೆ ಬಿಸಿಲಿಗೆ ಎಕ್ಸ್ಪೋಷರ್ ಆಗುವಂಥದ್ದು, ಇದು ಪದೇ ಪದೇ ಆ ಥರ ಆಗೋದು. ಇಲ್ಲ ಅಂತಾದ್ರೆ ಹೊರಗಡೆ ಬಿಸಿಲಿಂದ ಬಂದಿರ್ತಾರೆ, ಬಂದ ತಕ್ಷಣ ಕೆಲವರಿಗೆ ಅದು ಅಭ್ಯಾಸ ಇರುತ್ತೆ, ರೆಫ್ರಿಜರೇಟೆಡ್ ನೀರನ್ನ, ತುಂಬಾ ಕೋಲ್ಡ್ ನೀರನ್ನ ಕುಡಿತಾರೆ. ಇಲ್ಲ ಅಂತಂದ್ರೆ ತುಂಬಾ ಕೋಲ್ಡ್ ನೀರಲ್ಲಿ ಸ್ನಾನ ಮಾಡ್ಬಿಡ್ತಾರೆ, ಬಿಸಿಲು ಶೆಕೆ ಅಂತ ಹೇಳಿ. ಆ ಶೆಕೆ ಆಗಿರೋದನ್ನ ಬೆವರನ್ನ ಆರಿಸ್ಕೊಳ್ಳದೆ ತಕ್ಷಣ ತಣ್ಣೀರ್ ಸ್ನಾನ ಮಾಡೋ ಹಾಗೆ ಇಳಿದು ಹೋಗ್ಬೇಕು. ಹೌದು, ಅಂದ್ರೆ ಅದು ತನ್ನಿಂತಾನೆ ಒಂದು ನೀವು 5 ನಿಮಿಷಗಳ ಕಾಲ ವೇಟ್ ಮಾಡಿದ್ರು ಕೂಡ ಅದು ಹೋಗ್ಬಿಡತ್ತೆ. ಆಮೇಲೆ ನೀವು ಸ್ನಾನ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ತಕ್ಷಣ ತಣ್ಣೀರು ಸ್ನಾನ ಮಾಡೋದು, ಆ ತರದನ್ನ ತಕ್ಷಣಕ್ಕೆ ನೇರವಾಗಿ ಬಿಸಿಲಿನಿಂದ ಬಂದು ಏನು ರೆಫ್ರಿಜರೇಟರ್ ಇಂದ ತಣ್ಣೀರು ಕುಡಿಯೋದು ಕೂಡ ಸರಿಯಲ್ಲ. ಅದನ್ನ ಮಾಡಬೇಡಿ ಅಂತ ಹೇಳ್ತೇವೆ ನಾವು. ಅಂದ್ರೆ ನಿಧಾನ ಪರಿವರ್ತನ ಅಂತ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಈಗ ಚಿಕಿತ್ಸೆಗೆ ಬಂದಾಗ ಪಂಚಕರ್ಮ ಅನ್ನೋದನ್ನ ಕೆಲವೊಂದು ರೋಗಗಳಿಗೆ ನಾವು ಮಾಡಬೇಕಾಗತ್ತೆ. ಅಂದ್ರೆ ನೀವು ಕೇಳಿರ್ಬೋದು, ವಮನ ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ ಅಂತ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಇದು ಎಲ್ಲಾ ಚರ್ಮ ರೋಗಕ್ಕೂ ಬೇಕಾಗಿ ಬರಲ್ಲ. ಇದು ಯಾವ ಅವಸ್ಥೆಯಲ್ಲಿದೆ, ಉಲ್ಬಣತೆ ಹೇಗಿದೆ ಅಂತ ನೋಡ್ಕೊಂಡು ಕೆಲವೊಂದು ಕಾಯಿಲೆಗೆ ಕೇವಲ ಲೇಪಗಳು ಮತ್ತೆ ಹೊಟ್ಟೆಗೆ ತಗೊಳ್ಳುವಂತ ಔಷಧಿಗಳೇ ಸಾಕಾಗ್ಬಿಡುತ್ತೆ. ಇಲ್ಲ ಪಂಚಕರ್ಮದ್ದೇ ಬೇಕು ಅಂತ ಆದ್ರೆ ಶರೀರ ಶುದ್ಧೀಕರಣ ಮಾಡಿ ಔಷಧಿ ಕೊಡ್ಬೇಕಾಗತ್ತೆ ಕೆಲವೊಮ್ಮೆ. ಶರೀರ ಶುದ್ಧೀಕರಣ ಏನದು ಅಂದ್ರೆ, ಈಗ ಹಲವಾರು ವರ್ಷಗಳಿಂದ ಕೆಲವರಿಗೆ ಚರ್ಮ ರೋಗಗಳು ಇರುತ್ತೆ. ಆಗ ಆ ಶರೀರದ ಒಳಗೆ ಇರೋವಂತಹ ಟಾಕ್ಸಿನ್ಸ್ ಅನ್ನ ನಾವು ತೆಗೆದೇ ಅವರಿಗೆ ಔಷಧಿ ಕೊಟ್ರೆ ಅದು ಒಂದ್ಸಲಕ್ಕೆ ಕಡಿಮೆ ಆಗ್ಬೋದು, ಆದ್ರೆ ಮತ್ತೆ ವಾಪಸ್ ಜಾಸ್ತಿ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಅದು ಏನು ದೊಡ್ಡ ಪರಿಣಾಮಕಾರಿ ಆಗೋದು. ಹೌದು, ಆಗ ಅವರಿಗೆ ಕಂಪ್ಲೀಟ್ ಆಗಿ ಒಂದ್ಸಲ ಒಳಗಡೆಯಿಂದ ಶುದ್ಧೀಕರಣ ಮಾಡಿ ಮತ್ತೆ ಅವ್ರಿಗೆ ಔಷಧಿ ಕೊಡೋದ್ರಿಂದಾಗಿ ಅದು ಸ್ವಲ್ಪ ಎಫೆಕ್ಟಿವ್ನೆಸ್ ಜಾಸ್ತಿ, ಮತ್ತೆ ಅವ್ರಿಗೆ
ಸಂಪೂರ್ಣವಾಗಿ ವಾಸಿ ಆಗಿರುತ್ತೆ. ಓಕೆ ಓಕೆ ಓಕೆ. ನಂತರ ಅದಾದ್ಮೇಲೆ ಅವರು ನಾವು ಕೆಲವೊಂದು ಫುಡ್ ಅಲ್ಲಿ ಅವರಿಗೆ ಅಂದ್ರೆ ನಾವು ವ್ಯಕ್ತಿಯನ್ನ ನೋಡಿಕೊಂಡು ನೀವು ಇಂಥ ಆಹಾರಗಳನ್ನ ಫಾಲೋ ಮಾಡಿ ಅಂತ ಹೇಳ್ತೇವೆ. ಅದನ್ನ ಮಾತ್ರ ಅವರು ಸ್ವಲ್ಪ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಚರ್ಮ ರೋಗ ಅಂತ ಹೇಳಿದಾಗ ಪಥ್ಯ ಸ್ವಲ್ಪ ಮಾಡ್ಬೇಕು. ಹೌದು, ತಕ್ಕ ಮಟ್ಟಿಗೆ ನೀವು ಹೇಳುವಾಗ ಜೀವನ ಶೈಲಿ. ಹೌದು. ಏನು ಸಾಮಾನ್ಯವಾಗಿ ಪಥ್ಯವನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಈಗ ಪಥ್ಯ ಪ್ರಮುಖವಾಗಿ ನೋಡ್ಬೇಕಾದ್ದೇನಂತಂದ್ರೆ ನಾವು ತಿನ್ನೋ ಆಹಾರ ಒಂದೇ ತರದ್ದಾಗಿರ್ಬಾರ್ದು ಯಾವಾಗ್ಲೂ. ಈಗ ಡೈಲಿ ಕೆಲವ್ರು ಏನಂದ್ರೆ ಒಂದು ವಾರಗಟ್ಲೆಗಾಗುವಷ್ಟು ಉದ್ದಿನ ದೋಸೆ ಹಿಟ್ಟನ್ನ ಫ್ರಿಜ್ ಅಲ್ಲಿ ಮಾಡಿರ್ತಾರೆ. ದಿನಾನು ಉದ್ದಿನ ದೋಸೆ ತಿಂತಾರೆ. ಅಂದ್ರೆ ಅದಕ್ಕೆ ಒಂದು ದಿವಸ ಆನಿಯನ್ ದೋಸೆ ಆಗತ್ತೆ, ಅದೇ ಇನ್ನೊಂದು ದಿವಸ ಅದೇ ಇನ್ನೊಂದು ಯಾವ್ದೋ ದೋಸೆ ಆಗತ್ತೆ, ಬೇಸ್ ಉದ್ದಿಂದೇ ಇರುತ್ತೆ. ಆ ತರ ಮಾಡಬಾರ್ದು. ಒಂದೇ ಐಟಮ್ ಅನ್ನ ನೀವು ಪದೇ ಪದೇ ತಗೊಳ್ಳೋದು. ಅದರಲ್ಲೂ ಪ್ರಮುಖವಾಗಿ ಉದ್ದು, ಎಳ್ಳು, ಮೊಸರು ಇದನ್ನ ಅತಿಯಾಗಿ ತಗೊಳ್ಳೋದು. ಈಗ ಸಾಮಾನ್ಯವಾಗಿ ಜನರದೊಂದು ಕಲ್ಪನೆ ಏನಂತ ಹೇಳಿದ್ರೆ ಅದು ರೆಫ್ರಿಜರೇಟರ್ ಅಲ್ಲಿ ಇಟ್ಟರೆ ಅದೇನಾಗೋದಿಲ್ಲ ಅಂತ, ನೋ ಪ್ರಾಬ್ಲಮ್ ಅಂತ. ಹೌದಾ? ಅದನ್ನ ಅಂದ್ರೆ ಆಹಾರದಲ್ಲಿ ಇದನ್ನ ಚರ್ಮ ರೋಗಕ್ಕೆ ಪ್ರಮುಖವಾಗಿ ಇದನ್ನ ಗಮನಿಸಬೇಕು. ಉದ್ದಿನಾಂಶ ಮತ್ತೆ ಮೊಸರು, ಎಳ್ಳು ಇಂಥದನ್ನ ಜಾಸ್ತಿಯಾಗಿ ಉಪಯೋಗ ಮಾಡಬಾರ್ದು. ಮತ್ತೆ ಸ್ವಲ್ಪ ನೀವು ತರಕಾರಿಗಳಿಗೆ ಬಂದ್ರೆ ಈಗ ಪಪಾಯ ಅಂತದನ್ನ ತಗೊಳ್ಬಹುದು. ಮತ್ತೆ ಪಡವಲ್ಕಾಯಿ ಅಂತ ಹೇಳ್ತಾರೆ, ಪಡವಲ್ಕಾಯಿನ ತಗೊಳ್ಬಹುದು, ತೊಂದರೆ ಇಲ್ಲ, ಯಥೇಚ್ಛವಾಗಿ ತಗೊಳ್ಬಹುದು. ಕೆಲವೊಂದು ಆಹಾರ ಹಣ್ಣು ಹಂಪಲುಗಳನ್ನ ನಾವು ಯಥೇಚ್ಛವಾಗಿ ತಗೊಂಡ್ರು ಏನು ತೊಂದರೆ ಆಗಲ್ಲ. ಕೆಲವೊಂದ್ರೆ ನಮ್ಮ ಹಳೆ ಕಾಲದ ಜನರಲ್ಲಿ ಒಂದು ಮಾತಿತ್ತು, ಕೆಲವು ತರಕಾರಿಗಳು ಅಥವಾ ಕೆಲವು ಐಟಮ್ಸ್ ಅದು ನಂಜು ಆಗುತ್ತೆ ಅಂತ. ಆ ಪ್ರಕಾರದಲ್ಲಿ ಆಯಿನಲ್ಲಿ ಹೇಳೋದು. ಈಗಿನ ಆಧುನಿಕ ಯುಗದಲ್ಲಿ ಈಗ ನೀವು ಹೇಳಿದ್ರಿ ನಂಜು ಆಗತ್ತೆ ಅಂತ, ಅದು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ನಂಜು ಅಂತಂದ್ರೆ ಕೆಮಿಕಲ್ಸ್. ಈಗ ಕೆಮಿಕಲ್ ಇಲ್ಲದ ಆಹಾರ ಯಾವ್ದುಂಟು ಡಾಕ್ಟ್ರೆ? ಯಾವುದು ಇಲ್ಲ. ಹೌದು. ಹಾಗಾಗಿ ಖಂಡಿತ ಈಗ ನಾವು ತರುವಂತ ಆಹಾರ ಎಲ್ಲಾನು ಕೆಮಿಕಲ್ ಇದ್ದೇ ಇರುತ್ತೆ. ಆದ್ರೆ ನಾವು ಒಂದು ಸ್ವಲ್ಪ ಇದು ಮಾಡ್ಬೋದು. ಏನಂತಂದ್ರೆ ಅದನ್ನ ಸ್ವಲ್ಪ ಹೊತ್ತು ಉಪ್ಪು ನೀರು ಮತ್ತೆ ಅರಿಶಿನ ಹಾಕಿ ನೆನೆಸಿಟ್ಟು ಆಮೇಲೆ ಅದನ್ನ ಉಪಯೋಗ ಮಾಡುವಂಥದ್ದು. ಮತ್ತೆ ಆದಷ್ಟು ಮಳೆಗಾಲದಲ್ಲಿ ಈ ಹೂಕೋಸು, ಕ್ಯಾಬೇಜ್ ಇಂಥದ್ದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಬೇರೆ ಸೀಸನ್ ಅಲ್ಲಾದ್ರೂ ಪರವಾಗಿಲ್ಲ, ಆದ್ರೆ ಮಳೆಗಾಲದಲ್ಲಿ ಪ್ರತ್ಯೇಕವಾಗಿ. ಯಾಕಂದ್ರೆ ಮಳೆಗಾಲದಲ್ಲಿ ತೇವಾಂಶ ಪರಿಸರದಲ್ಲೇ ಜಾಸ್ತಿ ಇರುತ್ತೆ. ಮತ್ತೆ ನಾವು ಅದರಲ್ಲಿ ಹುಳ ಹುಪ್ಪಟೆಗಳು ಸಹಜವಾಗಿ ಇರುತ್ತೆ. ಕೆಮಿಕಲ್ ಅದ್ರ ಜೊತೆಗೆ ಕೆಮಿಕಲ್ ಆಡ್ ಆಗಿರುತ್ತೆ. ಹಾಗಾಗಿ ನೀವು ಹೇಳುವಂಥದ್ದು ತರಕಾರಿ ಅಥವಾ ಫ್ರೂಟ್ಸ್ ತಂದ್ರೆ ಅದನ್ನು ಒಂದಷ್ಟು ಹೊತ್ತು ನೀರಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಸಿನ ಹಾಕಿ ಆನಂತರವೇ ಅದನ್ನು ಬಳಸಿಕೊಳ್ಬೇಕಂತ. ಹೌದು. ಆದ್ರೆ ಪ್ರಮುಖವಾಗಿ ಇಂಥ ಕ್ಯಾಬೇಜ್ ಮತ್ತೆ ಈ ಹೂಕೋಸು ಅಂದ್ರೆ ಇದಕ್ಕೆ ಹೈಯೆಸ್ಟ್ ಫರ್ಟಿಲೈಸರ್ಸ್ ಹಾಕಿರ್ತಾರೆ ಬೆಳೆಸುವಾಗ. ನಿಮಗೆ ಗೊತ್ತಿರಬಹುದು ಅದನ್ನು, ಅದು ಬೆಳಿಬೇಕಂತಿದ್ರೆ ಅದಕ್ಕೆ ಕ್ರಿಮಿ ಕೀಟ ಬರಬಾರದು ಅಂತಿದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಹಾಗಾಗಿ ಈಗ ಡಾಕ್ಟ್ರೆ, ಈ ನಡುವೆ ನಾನು ಆಗ ಕೂಡ ಅದು ಕೇಳಬೇಕಾಗಿತ್ತು, ಕೆಲವರಿಗೆ ಸಾಮಾನ್ಯ ತುರಿಕೆ ಅಂತ ಒಂದಿರುತ್ತೆ ಅಲ್ಲ, ಅದಕ್ಕೆ ಯಾಕೆ ಬರುತ್ತೆ ಮತ್ತೆ ಏನು ಪರಿಹಾರ ಅಂತ? ಅದು ತುರಿಕೆ ಈಗ ಕೆಲವರಿಗೆ ಅದು ಏನಕ್ಕೆ ಅಂತ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಈಗ ತುರಿಕೆ ಎಲ್ಲಿ ಆಗ್ತಾ ಇದೆ, ಎಷ್ಟು ಸಮಯದಿಂದ ಇದೆ, ಯಾವಾಗಿಂದ ಇದೆ. ಆ ತುರಿಕೆ ಅನ್ನೋದು ಹಲವಾರು ಕಾಯಿಲೆಯಲ್ಲಿ ಬರುವಂತ, ಚರ್ಮದ ಹಲವು ಸಮಸ್ಯೆಗಳಲ್ಲಿ ಬರುವಂತ ಕಾಮನ್ ಲಕ್ಷಣ. ಈಗ ನಾನು ಹೇಳಿದೆ ಅಲ್ಲ, ಅರ್ಟಿಕೇರಿಯಾ ಅಂತ, ಅದರಲ್ಲೂ ಬರುತ್ತೆ. ಇನ್ನು ಕೆಲವರು ಫಂಗಸ್ ಇನ್ಫೆಕ್ಷನ್ ಆದ್ರೂ ಕೂಡ ವಿಪರೀತ ತುರಿಕೆ ಬರುತ್ತೆ. ಈಗ ಪ್ರತ್ಯೇಕವಾಗಿ ಹೇಳೋದಾದ್ರೆ ನಾವೀಗ ಒದ್ದೆ ಬಟ್ಟೆಗಳನ್ನ ಧರಿಸೋದ್ರಿಂದಾಗಿ ಅದು ತೊಡೆ ಸಂದುಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಎಲ್ಲಿ ತುರಿಕೆ ಅನ್ನೋದು ಅದು ಹೇಗಿದೆ. ಇನ್ನೊಂದೇನಂತಂದ್ರೆ ಚರ್ಮ ಸಂಬಂಧಿ ಅಂತ ಅಂದಾಗ ಅದಕ್ಕೆ ಪ್ರಮುಖವಾಗಿ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಅದನ್ನ ನೋಡದೆ ನಾವು ಅದಕ್ಕೆ ಔಷಧಿ ಹೇಳೋದು ಕಷ್ಟ. ಈ ನಡುವೆ ಈ ಮಕ್ಕಳಿಗೆ ಅಂತ ಏನಾದರೂ ಪ್ರತ್ಯೇಕವಾಗಿ ಬರುವಂಥದ್ದು ಅಥವಾ ಕಾಣುವಂಥದ್ದು, ಸೀಸನಲ್ ಆಗಿ ಕಾಣುವಂಥ ಏನಾದರೂ ಸಮಸ್ಯೆಗಳುಂಟಾ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು, ಮಕ್ಕಳಿಗೆ ಹಲವಾರು ಕಾಯಿಲೆಗಳು ಮಕ್ಕಳಲ್ಲೂ ಕೂಡ ಪ್ರಮುಖವಾಗಿ ಕಾಣಿಸುತ್ತೆ. ಕೆಲವೊಂದು ಅಂದ್ರೆ ಜನ್ಮತಃ ಬಂದಿದ್ದು ಇರಬಹುದು ಅವರಿಗೆ. ಅದರಲ್ಲಿ ಒಂದು ಹೇಳ್ತಾರೆ ಇಕ್ಥಿಯೋಸಿಸ್ ಅಂತ ಒಂದು ಬರುತ್ತೆ. ಅಂದ್ರೆ ಈ ಮೀನಿನ ಚರ್ಮದ ತರ ಅವರ ಚರ್ಮ ಇರುತ್ತೆ, ತುರಿಕೆನೂ ಇರುತ್ತೆ. ಅದು ಜನ್ಮತಃ ಬಂದಿರಲೂಬಹುದು ಕೆಲವರಿಗೆ. ಇಲ್ಲ ಅಂತಂದ್ರೆ ತಲೆಯಲ್ಲಿ ಮಕ್ಕಳಿಗೆ ಸೋರಿಯಾಸಿಸ್ ಬರೋದು, ಅದು ಮಕ್ಕಳಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಜಾಸ್ತಿಯಾಗಿ. ಅದನ್ನ ಸಣ್ಣ ಅವಧಿಯಲ್ಲಿ ಅದನ್ನು ಉಪಶಮನ ಮಾಡ್ಲಿಕ್ಕೆ ಆಗತ್ತಾ?
ಹೌದು, ಈಗ ಸೋರಿಯಾಸಿಸ್ ಅನ್ನ ಹೇಗೆ ಅಂತಂದ್ರೆ ಅದು ತಲೆಯಲ್ಲಿ ಮೊದಲು ಸ್ಟಾರ್ಟ್ ಆದ್ದು, ಮೊದಲು ಆರಂಭ ಆದ್ದು ತಲೆಯಲ್ಲಿ ಅಂತಾದ್ರೆ ಅದನ್ನ ಸ್ವಲ್ಪ ಕಂಪ್ಯಾರಿಟಿವ್ಲಿ ಅದನ್ನ ವಾಸಿ ಮಾಡೋದು ಸುಲಭ. ಹಾಗಾಗಿ ಜನರು ಏನ್ ಮಾಡ್ಬೇಕಂದ್ರೆ ಈ ಡ್ಯಾಂಡ್ರಫ್ ಅಂತ ಅದನ್ನ ಯಾವಾಗ್ಲೂ ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ಕೆಲವು ಡ್ಯಾಂಡ್ರಫ್ ಅದು ಸೋರಿಯಾಸಿಸ್ ಆಗಿರ್ಲೂಬಹುದು, ಜನರು ಅದನ್ನ ಡ್ಯಾಂಡ್ರಫ್ ಅಂತ ತಪ್ಪಾಗಿ ತಿಳ್ಕೊಂಡಿರಬಹುದು. ಎಸ್, ಈಗ ಒಟ್ಟು ಮಕ್ಕಳದು ಇರ್ಬೋದು ಅಥವಾ ವಯಸ್ಕರದು ಇರ್ಬೋದು, ಏನು ಯಾವುದೇ ಚರ್ಮ ಸಮಸ್ಯೆ ಬಂದಾಗ ಅಲ್ಟಿಮೇಟ್ಲಿ ಎಲ್ಲ ಚಿಕಿತ್ಸೆಯ ನಂತರ ಕೂಡ ನೀವು ಒಂದಷ್ಟು ಪಥ್ಯ ಆಹಾರದ ಉಪಚಾರವನ್ನು ಕೂಡ ಹೇಳ್ತೀರ. ಹೌದು, ಅಂದ್ರೆ ಪಥ್ಯ ಅಂತಂದ್ರೆ ಅವರಿಗೆ ಸೂಕ್ತವಾದಂತ ಆಹಾರ ಅಂತ ಹೇಳೋದು. ಅಂದ್ರೆ ನೀವು ಅದು ಬೇಡ ಇದು ಬೇಡ ಅಂತಂದ್ರೆ ಮತ್ತೆ ನಾವ್ ಏನ್ ತಿನ್ನೋದು ಅಂತ ಕೇಳ್ತಾರೆ. ಆತರ ಅಲ್ಲ, ನಿಮ್ಗೆ ದೇಹ ಪ್ರಕೃತಿಗೆ ಅನುಗುಣವಾಗಿ ನೀವು ಇಂಥ ಆಹಾರನೇ ಜಾಸ್ತಿ ತಗೊಳ್ಳಿ ಅಂತ ನಾವು ಹೇಳ್ತೇವೆ. ಅದು ಆಯುರ್ವೇದ ವೈದ್ಯರು ಹೇಳ್ತಾರೆ ಅದನ್ನು. ಜೀವನ ಶೈಲಿಯನ್ನೇ ಸರಿ ಮಾಡಿದ್ರೆ ಉತ್ತಮ ತ್ವಚೆ ಖಂಡಿತವಾಗೂ ಇರುತ್ತೆ ಅಂತ. ಅಂದ್ರೆ ತ್ವಚೆ ಅನ್ನೋದು, ಶರೀರ ಅನ್ನೋದು ನಮ್ಮ ಒಳಗಡೆ ಶರೀರದ ಕನ್ನಡಿ. ಈಗ ಅನೇಕ ಮಂದಿಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾವು ತುಂಬಾ ಚಂದ ಕಾಣಬೇಕು ಅಂತ. ಈಗ ನಿಮ್ಮ ಆಯುರ್ವೇದಿಕ್ ಆಸ್ಪತ್ರೆಗೆ ಬಂದರೆ ಏನಾದರೂ ಅದಕ್ಕೆ ಮಾಹಿತಿ ಅಥವಾ ಅದಕ್ಕೆ ಏನಾದರೂ ಪೂರಕವಾದಂಥ ವಿಚಾರಗಳುಂಟಾ? ಸಹಜವಾದಂಥ ಸೌಂದರ್ಯವನ್ನು ಕಾಪಾಡುವುದು ಅಂತ. ಅದು ಇತ್ತೀಚೆಗೆ ತುಂಬಾ ಪಾಪ್ಯುಲರೈಸ್ಡ್ ಆಗ್ತಾ ಇದೆ. ಅಂದ್ರೆ ಕಾಸ್ಮೆಟಿಕ್ ಆಯುರ್ವೇದ ಅಂತೆಲ್ಲ ಎಷ್ಟೋ ಒಂದು ಬರ್ತಾ ಇದೆ. ಆಯುರ್ವೇದದಲ್ಲಿ ಹೇಳಿದ್ದಾರೆ ತ್ವಚೆಯ ಆರೋಗ್ಯದ ಬಗ್ಗೆ ಒಂದಷ್ಟು ಕ್ರಮಗಳನ್ನೆಲ್ಲ ಹೇಳಿದ್ದಾರೆ. ಇದು ದಿನಚರ್ಯೆ ಅನ್ನೋ ಪಾರ್ಟಲ್ಲೇ ಬರುತ್ತೆ. ಅಂದ್ರೆ ಅದನ್ನ ಡೈಲಿ ಅಡಾಪ್ಟ್ ಮಾಡ್ಕೋಬಹುದು ನಾವು. ಇದರಲ್ಲಿ ಕೆಲವೊಂದು ಅಂದ್ರೆ ಗಂಡೂಷ ಅಂತ ಒಂದು ನಾವು ಹೇಳ್ತೇವೆ. ಗಂಡೂಷ ಅಂತಂದ್ರೆ ಅದು ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಮೆಡಿಸಿನ್ ಬೇಸ್ಡ್, ಅಥವಾ ಕೆಲವೊಂದು ಸ್ವರಸಗಳು ಕೂಡ ಇರ್ಬೋದು, ಗಿಡಮೂಲಿಕೆ ರಸವೂ ಇರ್ಬೋದು. ಅದನ್ನ ಬಾಯಿ ಒಳಗೆ ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು, ಅದಕ್ಕೆ ಗಂಡೂಷ ಅಂತ ಹೇಳ್ತೇವೆ, ಹಿಡಿದಿಟ್ಕೊಳ್ಳೋದು. ಇನ್ನು ಆಯಿಲ್ ಪುಲ್ಲಿಂಗ್ ಅಂತ ನೀವು ಕೇಳಿರ್ಬೋದು, ಅದು ಕವಲ ಅಂತ ಹೇಳ್ತೇವೆ. ಅಂದ್ರೆ ಅದು ವಿದ್ ಮೂವ್ಮೆಂಟ್ ಮಾಡಿದಾಗ ಅದಕ್ಕೆ ಕವಲ ಅಂತ ಹೇಳ್ತಾರೆ. ಇದು ನಾವು ಪ್ರಮುಖವಾಗಿ ಮುಖದ ಸೌಂದರ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅವರಿಗೆ ಅವರ ಪ್ರಕೃತಿಗೆ ಯಾವುದು ಸೂಕ್ತ ಆಗ್ತದೆ ಅಂತ ಹೇಳಿ ನೀವು ಇದನ್ನ ಡೈಲಿ ಮಾಡಿ ಅಂತ ನಾವು ಹೇಳ್ತೇವೆ. ಇನ್ನು ಅಭ್ಯಂಗ ಅನ್ನೋದನ್ನ ನೀವು ಕೇಳಿರ್ಬೋದು. ಅದು ಹೌದು, ಅಂದ್ರೆ ಎಣ್ಣೆಯನ್ನ ಕೆಲವೊಂದು ಅವರಿಗೆ ಸೂಕ್ತವಾಗುವಂತ ಎಣ್ಣೆಯಿಂದ ಸ್ವಲ್ಪ ಹೊತ್ತು ಇದನ್ನ ಕೂಡ ಹಾಗೆ ಅಭ್ಯಂಗನು ಎಲ್ಲಾ ಸಮಯದಲ್ಲಿ ಮಾಡೋದು ಸೂಕ್ತ ಅಲ್ಲ. ಇಲ್ಲಿ ಗಮನಿಸಬೇಕಾದೇನು ಅಂತಂದ್ರೆ, ಈ ಕಾಸ್ಮೆಟಿಕ್ ಅಂತ ಹೇಳಿದಾಗ ನಾನು ಏನ್ ಹೇಳಿರ್ತೇನೆ ಇದು ಯಾವುದು ಜನರಲೈಸ್ಡ್ ಅಲ್ಲ. ಅಂದ್ರೆ ಎಲ್ರೂ ಅಭ್ಯಂಗ ಮಾಡ್ಕೊಡ್ಲಿಕ್ಕೆ ಆಗಲ್ಲ. ಈಗ ಎಕ್ಸಾಂಪಲ್ ಆಗಿ ಹೇಳ್ಬೋದು ಅಂತಂದ್ರೆ, ಕೆಲವರಿಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಕೇಳಿರ್ಬೋದು ನೀವು. ಅವರಿಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಕಾಯಿಲೆ ಇರೋರು ಈ ಅಭ್ಯಂಗ ಮಾಡ್ಕೊಂಡ್ರೆ ಅವರಿಗೆ ಗಂಟು ನೋವು ವಿಪರೀತ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಕಾಯಿಲೆಗಳು, ಯಾವ್ದಾದ್ರು ಆರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಿರೋರಾದ್ರೆ ಈ ತರ ಸೌಂದರ್ಯವರ್ಧಕನ ನೀವು ಉಪಯೋಗ ಮಾಡಬೇಕು ಅಂತಾದ್ರೆ ಒಂದ್ಸಲ ಕನ್ಸಲ್ಟ್ ಮಾಡಿ ತಗೊಳ್ಳೋದು. ವೈದ್ಯರನ್ನು ಕನ್ಸಲ್ಟ್ ಮಾಡಿ, ಆಯುರ್ವೇದಿಕ್ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ಬಂದರೆ ಈ ಬಗ್ಗೆ ಖಂಡಿತವಾಗಿ ನಿಮಗೆ ಅನೇಕ ಸಲಹೆ ನಿರ್ದೇಶನಗಳು ಲಭ್ಯವಾಗಲಿಕ್ಕಿದೆ. ಡಾಕ್ಟರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇಷ್ಟು ಹೊತ್ತು ಚರ್ಮದ ಸಮಸ್ಯೆಗಳ ಬಗ್ಗೆ ಮತ್ತು ಚರ್ಮದ ಕಾಂತಿಯನ್ನು ಉಳಿಸಿಕೊಳ್ಳುವ ವಿಚಾರವಾಗಿ ಕೂಡ ಡಾಕ್ಟರ್ ಮಾತಾಡಿದ್ದಾರೆ. ಡಾಕ್ಟರ್ ರಾಜೇಶ್ವರಿ ಕಾರ್ತಿಕ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಡಾಕ್ಟರ್, ಇದು ಆರೋಗ್ಯ ಮಂಥನ, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಇವತ್ತು ಡಾಕ್ಟರ್ ರಾಜೇಶ್ವರಿ ಕಾರ್ತಿಕ್ ಅವರು ಚರ್ಮದ ಆರೋಗ್ಯದ ಸಮಸ್ಯೆ ಬಗ್ಗೆ ಮತ್ತು ಅದಕ್ಕೆ ಬೇಕಾದಂಥ ಉಪಶಮನ ಮತ್ತು ಯಾವ ರೀತಿ ಆಯುರ್ವೇದಿಕ್ ಚಿಕಿತ್ಸೆ ಮೂಲಕ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.